ಹೇಳಲಿಕ್ಕೆ ಕಾರಣ ಕೆಲವು ಸಂಗತಿಗಳನ್ನು ಈಗ ನೋಡಿ ಚೇಂಜ್ ಮಾಡಲಿಕ್ಕಾಗುತ್ತೆ. ಈಗ ಒಬ್ಬರ ಹೆಸರು, ಈಗ ಉದಾಹರಣೆಗೆ ಇಲ್ಲಿನ ಕಲೆಕ್ಟರ್ ಹೆಸರು, ಅದರಲ್ಲಿ ಸ್ವಾಗತ ಅಂತ ಬರ್ತದೆ. ಗೂಗಲ್ ಟ್ರಾನ್ಸ್ಲೇಷನ್ ಅದನ್ನು ವೆಲ್ಕಮ್ ಅಂತ ಹೇಳ್ತದೆ. ಆಕ್ಚುಲಿ ಅದರಲ್ಲಿ ಸ್ವಾಗತ ಅಂತಲೇ ಬರಬೇಕು ಯಾವುದರಲ್ಲಿ, ಇಂಗ್ಲಿಷಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಮಾಡೋದು. ಆದರೆ ಗೂಗಲ್ ಟ್ರಾನ್ಸ್ಲೇಷನ್ ಏನು ತೋರಿಸ್ತದೆ, ವೆಲ್ಕಮ್ ಅಂತ ಹೇಳ್ತದೆ. ಈಗಲೂ ಇವನ್ ಈಗ ಎಷ್ಟು ಸಮಯ ಆದ ಮೇಲೆ ಹಾಗೆ ಇದರಲ್ಲಿ ಟೆಕ್ನಿಕಲ್ ಸಮಸ್ಯೆಗಳೇನಿಲ್ಲ. ಇದು ಏನಂದ್ರೆ ಭಾಷೆಯಿಂದ ಭಾಷೆಗೆ ಚೇಂಜ್ ಮಾಡ್ತಾರೆ, ಲಿಪಿಯಿಂದ ಲಿಪಿ ಅಂದ್ರೆ ಹಾಗೆ ಬರ್ತದೆ. ಪ್ರಾಬ್ಲಮ್ ಏನು ಬರೋದಿಲ್ಲ. ಈಗ ಇದು ಟ್ರಾನ್ಸ್ಲೇಟ್ ಆಗುತ್ತಲ್ಲ, ಇದು ಟ್ರಾನ್ಸ್ಕ್ರಿಪ್ಟ್ ಆಗುತ್ತೆ. ನಾವು ಏನು ಯಾವ ಸ್ಕ್ರಿಪ್ಟ್ ಅನ್ನು ನಾವು ಒಂದು ಎಕ್ಸಾಂಪಲ್ ಅದೇ ರೀತಿ ಈಗ ರಿಲೀಸ್ ಆಗಿದೆ. ಈಗ ನಾವು ವೆಬ್ಸೈಟ್ ಹೆಸರು ಗೇನ ಸಿರಿ ಅಂತ ಹೇಳಿ, ಈಗ ಗೇನ ಸಿರಿ ಅಂತ ಅದೇ ಇಲ್ಲಿ ನಾವು ಗೇನ ಸಿರಿ ಅಂತ ಮಲಯಾಳದಲ್ಲಿ ಟೈಪ್ ಮಾಡಿದ್ರೆ ಇದೇ ಸೇಮ್ ತುಳು ಸ್ಕ್ರಿಪ್ಟ್ ಅಲ್ಲಿ ಬರ್ತದೆ. ಅಂದ್ರೆ ತುಳು ಭಾಷೆ ಗೊತ್ತಿರಬೇಕು. ಹೌದು, ಅದಕ್ಕೆ ತುಳು ಭಾಷೆ ಗೊತ್ತಿದ್ದವರಿಗೆ ಮಾತ್ರ ತುಳು ಭಾಷೆ ಗೊತ್ತಿದ್ದರೆ ಲಿಪಿ ಗೊತ್ತಬೇಕು. ಲಿಪಿ ಅದು ತೋರಿಸ್ತದೆ. ಅದೇ ಇದು ಇದಾಯಿತು ಮಲಯಾಳ ಲಿಪಿ.